ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸುಳ್ಯ ಪ್ರಕರಣದ ವತಿಯಿಂದ ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯಕರ್ತ ಹರ್ಷರವರನ್ನ ಹತ್ಯೆಗೈದಿರುವುದನ್ನು ಖಂಡಿಸಿ ಮತ್ತು ಎನ್ಐಎ ತನಿಖೆಗೆ ಆಗ್ರಹಿಸಿ ಸುಳ್ಯದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಮುಂದಿನ ಬಾರಿ ನಿಮಗೆ ಅಧಿಕಾರ ಬೇಕು ಅಂತಿದ್ರೆ, ಸರ್ಕಾರ ನಡೆಸಬೇಕು ಅಂತಿದ್ರೆ ಇಲ್ಲಿಂದ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಎನ್ಐಎಗೆ ಈ ಪ್ರಕರಣವನ್ನು ವಹಿಸಿ. ಇಲ್ಲಿಂದ ಈ ವೇದಿಕೆಯಿಂದ ನಮ್ಮ ಹಿಂಬದಿಯಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಪೊಲೀಸ್ ಇಲಾಖೆಯವರಿದ್ದಾರೆ. ಅವರಿಗೆ ಮಾಡುವಂತಹ ವಿನಂತಿ ಒಂದೇ, ನೀವು ನಮ್ಮ ಕಾನೂನಿನ ಪರಿಧಿ ಇದೆ ಅಂತ ನಮಗೆ ಅರ್ಥ ಆಗ್ತದೆ. ನೀವು ತುಂಬಾ ಕಾನೂನಿಗೆ ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಹೇಳುವಂತಹ ನಮಗೆ ಅರ್ಥ ಆಗ್ತದೆ. ಕಾನೂನಿನ ಪರಿಧಿಯಲ್ಲಿದ್ದೀರಿ. ಒಂದು ಸಣ್ಣ ಸೂಚನೆ ಸಾಕು. ಇಂತಹ ಸ್ಥಳದಲ್ಲಿ ಇಂತಹ ವ್ಯಕ್ತಿ ಎಲ್ಲಿಂದಲೂ ಬಂದು ಭಯೋತ್ಪಾದಕ ಚಟುವಟಿಕೆ ನಡೆಸ್ತಾ ಇದ್ದಾನೆ ಅಂತ ಹೇಳುವಂತಹ ಒಂದು ಸಣ್ಣ ಸೂಚನೆ. ನಮ್ಮ ಯುವಕರು ಯಾವುದೇ ಹುಲಿ ಸಿಂಹಕ್ಕೇನು ಕಡಿಮೆ ಇಲ್ಲ. ಹರಿದು ಬಿಸಾಡಲಿಕ್ಕೆ ನಮ್ಮ ಯುವಕರಿಗೆ ಗೊತ್ತುಂಟು. ನಮ್ಮ ಯುವಕರು ಇಲ್ಲಿ ಬಂದು ಕೇಸರಿ ಶಾಲನ್ನು ಹಾಕಿಕೊಂಡು ಮೈಕ್ ಹಿಡಿದುಕೊಂಡು ಒಲೋ ಭಾರತ ಮಾತಾಕಿ ಜೈ ಅಂತ ಹೇಳಿ ಭಾರತ ಮಾತೆಗೆ ಘೋಷಣೆಯನ್ನು ಕೊಡ್ತಾ ಮಾತಾಡಿದ ನಂತರ, ಯಾರು ಭಾಷಣವನ್ನ ಮಾಡಿ ಮಾತಾಡಿದ ನಂತರ ಅವರವರ ಮನೆಗೆ ಹೋಗಿ ಹೊತ್ತು ಮಲಗ್ತಾರೆ ಅಂತ ಯೋಚನೆ ಮಾಡಬೇಡಿ. ಈ ಹಿಂದೆ ಸುಳ್ಯದಲ್ಲಿ ಗೋ ಕಳ್ಳತನ ಆಗ್ತಾ ಇರುವಾಗ ಪೊಲೀಸ್ ಇಲಾಖೆಯೊಂದಿಗೆ ಸಮರ್ಥವಾಗಿ ನಿಂತು ಭುಜಕ್ಕೆ ಭುಜಬಿಟ್ಟು ಗೋ ಕಳ್ಳತನವನ್ನ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು. ನೀವು ನಮಗೆ ಕೈ ಜೋಡಿಸಿ ಎಳೆದು ತಂದು ಅವರನ್ನ ಪಾಕಿಸ್ತಾನಕ್ಕೆ ಓಡಿಸಿ. ಈ ಸಂದರ್ಭದಲ್ಲಿ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಮುಖಂಡರು ಪಾಲ್ಗೊಂಡಿದ್ರು.